ಅನಿಲ ಜಾಸ್ತಿ ಅಲ್ಲ, ಇದು ಯಾವುದೇ ಒಂದು ಸರ್ಕಾರಗಳು ಮತ್ತೊಂದು ಮಾಡಿದ್ದಲ್ಲ. ಹಿಂದಿನ ಸರ್ಕಾರಗಳು ಮಾಡಿದ ಕರ್ಮಕಾಂಡದಿಂದಾಗಿ ನಾವು ಇವತ್ತು ತೈಲ ಕಂಪನಿಗಳು, ಬೇರೆ ಕಂಪನಿಗಳು ತನ್ನಷ್ಟಕ್ಕೆ ಅದರ ರೇಟನ್ನು ನಿಗದಿಪಡಿಸುವಂಥದ್ದು ಒಂದಾಗಿದೆ. ಎರಡನೇದಾಗಿ ಇವತ್ತು ಉಕ್ರೇನ್ ಮತ್ತು ರಷ್ಯಾದ ಆ ಒಂದು ಯುದ್ಧದಿಂದಾಗಿ ರಷ್ಯಾದಿಂದ ಹೆಚ್ಚಿನ ಈ ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳು ಈ ನಾಯರ ಗೇರ ಇದೆಲ್ಲ ಇದ್ದಾವಲ್ಲ, ಇದು ರಷ್ಯನ್ ಇದನ್ನೇ ಯಾವುದನ್ನು ಆಯಿಲನ್ನು ಡಿಪೆಂಡ್ ಆಗಿರುವಂಥದ್ದು. ಆದ ಕಾರಣ ಫ್ಲಕ್ಚುಯೇಷನ್ಸ್ ಆಗಿದೆ. ಸ್ವಲ್ಪ ದಿನ ನಾವು ಇದನ್ನು ಸರಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ನಾವು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಸರ್ಕಾರಿ ಬ್ಯಾಂಕ್ ಕೂಡ ಮರ್ಜ್ ಆಗ್ತದೆ ಎಂದು ಹೇಳಿದ್ದಾರೆ. ಅವರೆಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಇವತ್ತು ಸಹಕಾರಿ ರಂಗಕ್ಕೆ ಅತ್ಯಂತ ವೇಗ ಕೊಡಬೇಕು ಅಂತ ಹೇಳಿ ನಾವು ಒಂದು ಹೊಸ ಮಂತ್ರಿಯ ಇದನ್ನು ನಿರ್ಮಾಣ ಮಾಡಿ ಒಂದು ಸ್ಪೆಷಲ್ ಮಿನಿಸ್ಟ್ರಿಯನ್ನು ಮಾಡಿದವರು ನಾವು ಮಾರ್ರೆ. ಮರ್ಜು ಮಾಡೋದಿದ್ದರೆ ನಾವು ಯಾವಾಗಲೇ ಮಾಡಿಬಿಡ್ಬೋದಲ್ಲ. ನೋಡಿ, ಎಲ್ಲೋ ಇದಕ್ಕೆ ಸಹಕಾರಿ ರಂಗ ಮುಂದಿನ ದಿನಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು, ನಿಮ್ಮ ಆರ್ಥಿಕ ಸಬಲೀಕರಣ ಇರ್ಬೋದು, ಇವತ್ತು ಸಾಮಾನ್ಯ ರೈತ ಬಾಕಿಯವರ ವ್ಯವಸ್ಥೆಗಿರ್ಬೋದು ಮಾಡುವಂಥದ್ದು ಇವತ್ತು ಅವರು ಮಾಡುವಂಥದ್ದು. ಆದ ಕಾರಣ ನನಗನ್ನಿಸ್ತದೆ ಈ ರೀತಿಯ ಹಾರಿಕೆ ಸುದ್ದಿ ಹರಡುವುದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಾವು ಮರ್ಜರ್ ಖಂಡಿತ ಮಾಡ್ತೀವಿ. ಎಲ್ಲ ನುಂಗಿ ನೀರು ಕುಡಿದು ಅಲ್ಲಿರುವಂಥ ಮೆಂಬರ್ಗಳಿಗೆ ಅನ್ಯಾಯ ಆದರೆ ಅವನಿಗೆ ನ್ಯಾಯ ಕೊಡಲಿಕ್ಕೆ ಬೇಕಾಗಿ ಮರ್ಜ್ ಮಾಡ್ತೀವಿ. ನಾವು ಮಾಡೋದಿಲ್ಲ ಅಂತ ನಾವೇನು ಹೇಳಲ್ಲ. ಎಲ್ಲಿ ಇದರಿಂದಾಗಿ ಬದುಕುವಂಥ ಗುಂಪುಗಳು ಇವತ್ತು ದುಡ್ಡು ತಿಂದು ಹಾಕುವಂಥವರು ಸಹಕಾರಿ ರಂಗದಲ್ಲಿದ್ದರಲ್ಲ, ಅಂಥವರನ್ನು ಮೆಟ್ಟಿ ನಿಲ್ಲುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಸಹಕಾರಿ ರಂಗ ಅಂತ ಹೇಳಿದರೆ ಒಬ್ಬ ಸಾಮಾನ್ಯ ಸದಸ್ಯನಿಗೆ ಎಷ್ಟು ಗೌರವ ಸಿಕ್ಕಬೇಕೋ ಅದು ಅಧ್ಯಕ್ಷನಿಗೆ ಸಿಗುವಷ್ಟೇ ಅವನಿಗೆ ಅಲ್ಲಿ ಸಿಕ್ಕಬೇಕು. ಮತ್ತು ಸರ್ಕಾರಿ ಎಲ್ಲ ಸೌಲಭ್ಯಗಳು ಬರಬೇಕು. 5 ರೂಪಾಯಿ ನಾವು ನಿಮಗೆ ಇದು ಕೊಡ್ತೀವಿ, ಯಾವುದು ಹಾಲಿಗೆ ಪ್ರೋತ್ಸಾಹಧನ ಕೊಡ್ತೀವಿ. ಯಾರು ಕೊಡ್ತಾರೆ? ಎಲ್ಲ ಈ ಸಹಕಾರಿ ಸಂಘಗಳ ಮುಖಾಂತರ ಕೊಡ್ತೇವೆ. 0% ನಾವು ಇದು ರೈತರಿಗೆ ಸಾಲ ಕೊಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಸಹಕಾರಿ ಸಂಘಗಳ ಮುಖಾಂತರ ನಾವು ಮಾಡ್ತಾ ಇರುವಂಥದ್ದು. ಆದ ಕಾರಣ ಎಲ್ಲೋ ಸಹಕಾರಿ ಸಂಘಗಳು ತನ್ನ ಅದ್ಭುತವಾದಂಥ ಕೆಲಸ ಕಾರ್ಯಗಳಿಂದ